ಮಂಗಳೂರಿನ ಇಂಡಿಯಾನ ಆಸ್ಪತ್ರೆಯಲ್ಲಿ ಆರೈಕೆಯಲ್ಲಿದ್ದಂತಹ ಉಳ್ಳಾಲ ಮಾಸ್ತಿಕಟ್ಟೆಯ ನಿವಾಸಿ ತ್ಯಾಗರಾಜ್ ಮತ್ತು ಮಮತಾ ಕರ್ಕೇರ ದಂಪತಿಯ ಪುತ್ರ 16 ವರ್ಷದ ಯಶ್ರಾಜ್ ಮಿದುಳು ನಿಷ್ಕ್ರಿಯಗೊಂಡ ಕಾರಣ ಈತನ ಅಂಗಾಂಗ ದಾನವನ್ನು ಮಾಡಲಾಗಿದೆ. ಯಶ್ರಾಜ್ ಮನೆ ಮಂದಿ ಈತನ ಅಂಗಾಂಗ ದಾನ ಮಾಡಲು ಮುಂದಾದ ಹಿನ್ನೆಲೆಯಲ್ಲಿ ಇಂಡಿಯಾನ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಹಿರಿಯ ವೈದ್ಯ ಯೂಸುಫ್ ಕುಂಬ್ಳೆ ಅವರ ಮುಂದಾಳತ್ವದಲ್ಲಿ ಹಿರಿಯ ವೈದ್ಯಾಧಿಕಾರಿಗಳ ತಂಡ ಅಂಗಾಂಗ ದಾನದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಝೀರೋ ಟ್ರಾಫಿಕ್ ಮೂಲಕ ಅಂಗಾಂಗಗಳನ್ನು ರವಾನೆ ಮಾಡಲಾಗಿದೆ. 2 ಕಿಡ್ನಿ, ಲಿವರ್ ಸಹಿತ ಬೆಂಗಳೂರಿಗೆ ರವಾನೆ ಮಾಡಲಾಯಿತು. ಇನ್ನು ಆಸ್ಪತ್ರೆಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಡಾಕ್ಟರ್ ಯೂಸುಫ್ ಕುಂಬ್ಳೆ ಆಸ್ಪತ್ರೆಯಲ್ಲಿ ನಡೆದಂತಹ ಅಂಗಾಂಗ ದಾನ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಿದರು. ಹಿರಿಯ ವೈದ್ಯರಾದ ಡಾಕ್ಟರ್ ದೇವಾನಂದ್, ಡಾಕ್ಟರ್ ಎಲ್ವೇಸ್ ಮೊದಲಾದವರು ಉಪಸ್ಥಿತರಿದ್ದರು. ಬಸ್ಸಿನಿಂದ ಬಿದ್ದು ವಾರದಿಂದ ಚಿಂತಾಜನಕ ಸ್ಥಿತಿಯಲ್ಲಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಂತಹ ಪಿಯುಸಿ ವಿದ್ಯಾರ್ಥಿಯ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಹೆತ್ತವರು ಶೋಕದ ನಡುವೆಯೂ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಯಶ್ರಾಜ್ ನಗರದ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಯಾಗಿದ್ದರು. ಕಳೆದ ಸೆಪ್ಟೆಂಬರ್ 7ರ ಬುಧವಾರ ಬೆಳಗ್ಗೆ ಯಶ್ರಾಜ್ ಉಳ್ಳಾಲ ಮಾಸ್ತಿಕಟ್ಟೆಯಿಂದ ಸಿಟಿ ಬಸ್ನಲ್ಲಿ ಕಾಲೇಜಿಗೆ ಬರ್ತಾ ಇದ್ದಾಗ ರಾಷ್ಟ್ರೀಯ ಹೆದ್ದಾರಿ 60ರ ಆಡಂಕುದ್ರುವಿನಲ್ಲಿ ದುರಂತ ನಡೆದಿತ್ತು. ಇಂತಹ ಕೃತ್ಯ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರದು ಎಂದು ಯಶ್ರಾಜ್ ಸಂಬಂಧಿ ಪ್ರಸಾದ್ ಭಾವುಕರಾಗಿ ನುಡಿದರು. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅವೇರ್ನೆಸ್ ಕರ್ನಾಟಕ ಗೌರ್ಮೆಂಟು, ಅದೇ ಥರ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಹಾಸ್ಪಿಟಲ್ ಅಸೋಸಿಯೇಷನ್ ಎಲ್ಲ ಸೇರಿಸಿ ರೀಸೆಂಟಾಗಿ ಭಾಳ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದೆ. ಭಾಳ ಪೇಷಂಟ್ಸಿಗೆ ಇದರಿಂದ ಭಾಳ ಹೆಲ್ಪ್ ಆಗ್ತದೆ. ಟೂ ಕಿಡ್ನಿ, ಲಿವರ್ ಮತ್ತು ಕಾರ್ನಿಯಾ, ಐಸ್ ಎಲ್ಲ ನಡೀತಾ ಇದೆ. ಇದಕ್ಕೆ ಈ ಪೇಷಂಟ್ಗೆ ಜಾಸ್ತಿ ಡಾಕ್ಟರ್ ಎಲ್ವಿಸ್ ನ್ಯೂರೋಸರ್ಜನ್ ಇವರ ಅಂಡರಲ್ಲಿ ಅಡ್ಮಿಟ್ ಮಾಡಿದ್ದು. ಅದಕ್ಕಿಂತ ಜಾಸ್ತಿ ಈಗ ಪೇಷಂಟಿಗೆ ಪಾರ್ಟಿಗೆ ಕನ್ವಿನ್ಸ್ ಮಾಡಬೇಕು. ಈ ಥರ ಒಂದು ಪದ್ಧತಿಯಲ್ಲಿ ಭಾಳ ಜನರಿಗೆ ಲೈಫ್ ಕೊಡಲಿಕ್ಕೆ ಆಗುತ್ತದೆ ಅಂತ ಒಂದು ಅವೇರ್ನೆಸ್ ಬೇಕು. ಅದಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ಭಾಳ he has taken a lot of effort to make them understand the benefit of this. ಪೇಷಂಟ್ ಬಂದಿದ್ದು ನಮ್ಮ ಹಾಸ್ಪಿಟ್ಲಿಗೆ 7ನೇ ತಾರೀಕು ಬೆಳಿಗ್ಗೆ. ಸೊ ಆಕ್ಸಿಡೆಂಟ್ ಆಗಿ ತಲೆಗೆ ಅಪಘಾತ ಆಗಿ ಅನ್ಕಾನ್ಷಿಯಸ್, ಜ್ಞಾನ ಇರಲಿಲ್ಲ. ಆ್ಯಂಡ್ ಸ್ಕ್ಯಾನ್ ಎಲ್ಲ ಮಾಡಿದ ಮೇಲೆ ಬ್ರೈನಲ್ಲಿ ತುಂಬ ಸಿವಿಯರ್ ಡ್ಯಾಮೇಜ್ ಕಾಣ್ತಾ ಇತ್ತು. ಸೊ ಇಮಿಡಿಯೇಟಾಗಿ ನಾವು ವೆಂಟಿಲೇಟರ್ ಮೇಲೆ ಹಾಕಿ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ದೇವೆ. ಬಟ್ ಈ ನಮ್ಮ ಟ್ರೀಟ್ಮೆಂಟು ಇಂದ ಅವರು ತುಂಬ ಇಂಪ್ರೂವ್ಮೆಂಟ್ ಏನು ಆಗಿರಲಿಲ್ಲ. ಸೊ ಆಲ್ಮೋಸ್ಟ್ ಕೊಮೋಟೋಸ್ ಕಂಡೀಷನ್ ಅಂತಲಿದ್ದರು. ನಿನ್ನೆ ಅವ್ರಿಗೆ ಕೋಮಾ ಕಂಡೀಷನ್ ಹೋದ್ರು. ಅವರು ಜ್ಞಾನ ಇರಲಿಲ್ಲ, ಉಸಿರಾಟ ಏನಿರಲಿಲ್ಲ. ಸೊ ಆವಾಗ ನಾವು ಈ ಪೇಷಂಟ್ ರಿಲೇಟಿವ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಈ ಆರ್ಗನ್ ಡೊನೇಷನ್ ಬಗ್ಗೆ ನಾವು ಅದರ ಮಾಹಿತಿ ನಾವು ಕೊಟ್ಟಿದ್ದೇವೆ. ಯಾಕೆಂದರೆ ಪೇಷಂಟ್ ಕೋಮಾದಲ್ಲಿ, ಕೋಮಾ ಅಂದರೆ ಪೇಷಂಟಿಗೆ ಬ್ರೈನ್ ಡೆಡ್ ಕೋಮಾ, ಆ ಸ್ಥಿತಿಯಿಂದ ಬದುಕುವ ಚಾನ್ಸಸ್ ಇಲ್ಲ ಅಂತ. ಸೊ ಬಟ್ ಪೇಷಂಟ್ ಫ್ಯಾಮಿಲೀಸ್, ಪೇರೆಂಟ್ಸ್ ಇರ್ಬೋದು ಮತ್ತು ಕಸಿನ್ಸ್, ಅವರಿಗೆಲ್ಲ ಇದರ ವಿಷಯ ಗೊತ್ತಿತ್ತು ಆರ್ಗನ್ ಡೊನೇಷನ್ ಬಗ್ಗೆ. ಸೊ ಕೋಆಪ್ರೇಟ್ ಮಾಡಿದವರು ಆ್ಯಂಡ್ ಇದಕ್ಕೆ ಅವರು ಒಪ್ಪಿದರು ಆರ್ಗನ್ ಡೊನೇಷನ್ಗೆ. ಈಗ 2 ಕಿಡ್ನೀಸ್, ಲಿವರ್ ಮತ್ತು ಕಾರ್ನಿಯಾ, ಐ, ಅದು ನೋಡಿ, ಇದು ಆರ್ಗನ್ ಡೊನೇಷನ್, ಇದು ಯಾವೆಲ್ಲ ಆರ್ಗನ್ಸ್ ಎಲ್ಲಿ ಯಾವ ಹಾಸ್ಪಿಟಲ್ ಹೋಗುತ್ತೆ ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ನಮ್ಮ ಹಾಸ್ಪಿಟಲ್ ನಾವು ಟ್ರೀಟಿಂಗ್ ಪೇಷಂಟ್ ಇರೋ ಕಾರಣಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಮ್ಮ ಹಾಸ್ಪಿಟಲ್ ನಡೀತಾ ಇದೆ. ಪೇಷಂಟ್ನ ಹೆತ್ತವರ ರೋಲ್ ನಿಜವಾಗಿ ಭಾರಿ ಇಂಪಾರ್ಟೆಂಟ್. ಅವರು ಕನ್ವಿನ್ಸ್ ಆಗಿ ಈ ತನ್ನ ಮಗನನ್ನು ಕಳ್ಕೊಳ್ಳೋದಲ್ಲದೆ ಅದರಿಂದ ಉಳಿದ ಎಷ್ಟೋ ಜನರ ಜೀವಕ್ಕೆ ಲಾಭ ಆಗ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಅವರು ಈ ಅಂಗಾಂಗ ದಾನಕ್ಕೆ ಮುಂದೆ ಬಂದಿದ್ದಾರೆ. ಅದು ಒಂದು ಇದು ಅಂಗಾಂಗ ದಾನ ಎಂಬುದೊಂದು ಸರ್ವಶ್ರೇಷ್ಠ ದಾನ. ಒಂದು ಸಾಧಾರಣ ಒಂದು 6 ದಿನ ಆಗಿದೆ ಈಗ ಅಲ್ಲಿ ಆಕ್ಸಿಡೆಂಟ್ ಆಗಿ. ನಾವು ವೇಟ್ ಮಾಡ್ತಾಯಿದ್ವಿ, ಮಗು ಇನ್ನೂ ಬದುಕಿ ಬರ್ತದೆ ಅಂತೇಳಿ. ಆದರೆ ಡಾಕ್ಟ್ರು ನಿನ್ನೆ ಬೆಳಿಗ್ಗೆ ನಮ್ಮನ್ನು ಕರೆದು ಮಗುವಿನ ಕಂಡೀಷನ್ ಬಗ್ಗೆ ಹೇಳಿದರು. ಕಂಡೀಷನ್ ಅಂದರೆ ಭಾರಿ ಕ್ರಿಟಿಕಲ್ ಆಗಿದೆ, ಬ್ರೈನ್ ಆಲ್ಮೋಸ್ಟ್ ಡೆಡ್ ಆಗಿದೆ, ಉಳಿಯುವ ಸಾಧ್ಯತೆ ಇಲ್ಲ, ಇನ್ನೂ ಏನು ಫಂಕ್ಷನ್ಸ್ ಎಲ್ಲ ಡೌನ್ ಆಗಿದೆ, ಬ್ರೀದಿಂಗ್ ಸಹ ಸ್ಲೋ ಇದೆ. ಇನ್ನು ನೀವು ಡಿಸಿಷನ್ ಮಾಡೋದಾದರೆ 3 hours ಟೈಮ್ ಇದೆ. ನೀವು ಒಂದು ವೇಳೆ
ಡೊನೇಷನ್ ಮಾಡೋದಾದರೆ ಮಾಡ್ಬೋದು. ನಿಮ್ಮ ಎಂಥ ಪಾರ್ಟ್ ಎಲ್ಲ ಮಗುವಿದು, ಯಾಕೆಂದರೆ ಆಲ್ರೆಡಿ ಯಂಗ್ ಮಾಡ್ಬೋದು, 16 ಇಯರ್ ಓಲ್ಡ್ ಮಗುದು ಮಾಡೋದಾದರೆ ಒಂದು ಒಳ್ಳೆ ಕೆಲಸ ಅಂತ ಹೇಳಿದರು. ಆ ಉದ್ದೇಶದಿಂದ ನಾವು ಆ ತಂದೆ ತಾಯಿ ಹತ್ರ ಎಲ್ಲ ಕರೆಸಿ ಮಾತಾಡಿದಾಗ ಅವರು ಮಾಡುವ, ಯಾಕೆಂದರೆ ಯಾರಾದರೂ ಮಕ್ಕಳು ಬೇರೆ ಮಕ್ಕಳ ಹತ್ರ ಯಾರಾದರೂ ಉಳಿತಾರಲ್ಲ, ಆ ಮಗುವಿನಿಂದಾಗಿ ಬೇರೆ ಆ ಮಗುವಿನ ಜೀವ ಎಲ್ಲ ರನ್ನಿಂಗಲ್ಲಿ ಇರ್ತದೆ, ನಲಿತಾ ಇರ್ತದೆ. ಅದೇ ಉದ್ದೇಶದಿಂದ ನಾವು ಎಲ್ಲ ಒಪ್ಪಿ ಈ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದ್ದೇವೆ. ಈಗ 2011-12ರಿಂದನೇ ಶುರುವಾಗಿರುತ್ತೆ ಲಿಸ್ಟ್. ಆ ಬ್ಲಡ್ ಗ್ರೂಪ್ ಮ್ಯಾಚ್ ಆದವರು ಆರ್ಗನ್ ರೆಸಿಪಿಯೆಂಟ್, ಆರ್ಗನ್ ಯಾರಿಗೆ ಅವಶ್ಯಕತೆ ಇರುತ್ತೆ, ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಅಲ್ಲಿ ಇರ್ತಾರೆ, ಅವರು ಟ್ರಾನ್ಸ್ಪ್ಲಾಂಟ್ ಆಗೋ ಕಂಡೀಷನಲ್ಲಿ ಇದ್ದರೆ ಫಸ್ಟ್ ಅವರನ್ನು ಕರಿತೀವಿ. ಸೊ ಕರೆದು ಅವರದ್ದು ಪೇಷಂಟ್ ಇದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗುತ್ತಾ, ಬೇರೆ ಕ್ರಾಸ್ ಮ್ಯಾಚ್ ಅಂತ ನೋಡ್ತೀವಿ, ಅದೇನಾದರೂ ಪ್ರಾಬ್ಲಮ್ ಇದೆಯಾ ಅದು ನೋಡ್ತೀವಿ. ಅದೇನು ಇರಲಿಲ್ಲ ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡಿ